ಕ್ಷುಲ್ಲಕ ವಿಚಾರಕ್ಕೆ ಸಹೋದರರ ನಡುವೆ ನಡೆದಂತಹ ಜಗಳ ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿರುವಂತಹ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಗಂಗರಾಜು ಮೃತಪಟ್ಟಿದ್ದು ನರಸಿಂಹಮೂರ್ತಿ ಎಂಬಾತ ಕುಡಿದ ಮತ್ತಿನಲ್ಲಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ತಮ್ಮನನ್ನ ಕೊಲೆ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾನೆ. ತಂದೆ ತಾಯಿ ಕಳೆದುಕೊಂಡ ಸಹೋದರರು ಅಜ್ಜಿಯ ಆಶ್ರಯದಲ್ಲಿಯೇ ಬೆಳೆದಿದ್ರು. ಓದು ತಲೆಗೆ ಹತ್ತದಿದ್ರು ಕೂಡ ಮದ್ಯಪಾನದ ಚಟ ಮಾತ್ರ ಮೈಗಂಟಿತ್ತು. ಗಂಗರಾಜು ಅಣ್ಣಂದಿರು ಮದುವೆಯ ನಂತರ ಬೇರೆ ಬೇರೆ ಮನೆ ಮಾಡಿಕೊಂಡಿದ್ರು. ಮದ್ಯಪಾನ ಮಾಡಿಕೊಂಡು ಬಂದಿದ್ದ ಗಂಗರಾಜುವಿಗೆ ಎದುರಾದ ಅಣ್ಣ ನರಸಿಂಹಮೂರ್ತಿ ಜೊತೆಗೆ ಹಣದ ವಿಚಾರಕ್ಕೆ ಜಗಳ ಶುರುವಾಗಿದೆ. ಇದರಿಂದ ಇಬ್ರು ಪರಸ್ಪರ ಹೊಡೆದಾಡಿಕೊಂಡಿದ್ದು ಕುಸಿದು ಬಿದ್ದ ಗಂಗರಾಜುವಿನ ಮೇಲೆ ಅಲ್ಲೇ ಇದ್ದ ಕಲ್ಲಿನಿಂದ ತಲೆಗೆ ಹಲ್ಲೆ ಮಾಡಿ ನರಸಿಂಹಮೂರ್ತಿ ಕೊಲೆಗೈದಿದ್ದಾನೆ. ಇನ್ನು ಈ ಬಗ್ಗೆ ಮತ್ತೋರ್ವ ಸಹೋದರ ಪೊಲೀಸರಿಗೆ ದೂರು ನೀಡಿದ್ದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ.